ಪರಶುರಾಮನ ಸೃಷ್ಟಿ ತುಳುನಾಡಿನ ದೈವಿಕ ಅಂಶಗಳನ್ನೊಳಗೊಂಡ ಪುಣ್ಯಭೂಮಿ. ಹಲವು ವರ್ಷಗಳ ದೈವಾರಾಧನೆಯ ಪರಂಪರೆಯ ಜೊತೆಗೆ ಬೆಸೆದುಕೊಂಡಿರುವ ಪುಣ್ಯದ ನೆಲ ಕೂಡ ಹೌದು. ಕಾಂತಾರ ಅನ್ನೋ ಸಿನಿಮಾ ಈ ಮಣ್ಣಿನ ದೈವಗಳ ಕಾರ್ಣಿಕದ ಮೇಲೆ ಬೆಳಕು ಚೆಲ್ಲುವ ಮೂಲಕ ಕರಾವಳಿಯ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಹಬ್ಬಿಸಿತು. ಇದೀಗ ತುಳುನಾಡಿನ ದೈವದ ಮತ್ತೊಂದು ಅಚ್ಚರಿ ಹುಟ್ಟಿಸೋ ವಿದ್ಯಮಾನವೊಂದು ಇಡೀ ಕರಾವಳಿಗರನ್ನು ಬೆಚ್ಚಿ ಬೀಳಿಸಿದೆ. ಹಲವು ವರ್ಷಗಳಿಂದ ದೈವವೊಂದರ ಸೇವೆ ಸ್ಥಗಿತಗೊಂಡ ಕಾರಣಕ್ಕೆ ಸ್ವತಃ ದೈವವೇ ಮುಸ್ಲಿಂ ಯುವಕನ ಮೇಲೆ ಆವಾಹನೆಗೊಂಡು ಎಚ್ಚರಿಕೆ ನೀಡಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸಾವಿರಾರು ಪವಾಡಗಳು ಅಚ್ಚರಿ ಹುಟ್ಟಿಸೋ ಲಕ್ಷಾಂತರ ಸನ್ನಿವೇಶಗಳಿಗೆ ತುಳುನಾಡಿನ ದೈವಾರಾಧನೆ ನಿತ್ಯ ಸಾಕ್ಷಿಯಾಗುತ್ತಲೇ ಇದೆ. ಅಂಥದ್ದೇ ಒಂದು ಅಚ್ಚರಿ ಹುಟ್ಟಿಸೋ ಮತ್ತು ಕೇಳಿದರೆ ಮೈ ರೋಮಾಂಚನಗೊಳಿಸೋ ತುಳುನಾಡಿನ ದೈವಿ ಶಕ್ತಿಯ ಪವಾಡವೊಂದಕ್ಕೆ ಕಡಲ ತಡಿ ಮಂಗಳೂರು ಸಾಕ್ಷಿಯಾಗಿದೆ. ನೂರಾರು ದೈವಗಳ ನೆಲೆಯಾದ ಕರಾವಳಿಯ ಪುಣ್ಯಮಣಿನಲ್ಲಿ ನಡೆದ ಈ ಘಟನೆ ಸದ್ಯ ಇಡೀ ಕರಾವಳಿ ಭಾಗದಲ್ಲಿ ಮತ್ತೆ ಅಚ್ಚರಿಯ ಜೊತೆಗೆ ದೈವದ ಕಾರ್ಣಿಕದ ಕತೆ ಹೇಳುತ್ತಿದೆ. ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುವ ಮಂಗಳೂರಿನಲ್ಲಿ ತುಳುನಾಡಿನ ಕಾರ್ಣಿಕ ದೈವ ಶಕ್ತಿಯೊಂದು ಮುಸ್ಲಿಂ ಯುವಕನ ಮೂಲಕ ಆವಾಹನೆಯಾಗುವ ಮೂಲಕ ಎಲ್ಲರನ್ನ ಚಕಿತಗೊಳಿಸಿದೆ. ಮಂಗಳೂರು ಹೊರವಲಯದ ಪೆರ್ಮುದೆ ಎಂಬಲ್ಲಿ ಒರಿಸ್ಸಾ ಮೂಲದ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕಾರ್ಮಿಕನೊಬ್ಬನಿಗೆ ದೈವ ಆವೇಶವಾಗುವ ಮೂಲಕ ಅಚ್ಚರಿ ಹುಟ್ಟಿಸಿದೆ. ಒರಿಸ್ಸಾ ಮೂಲದ ಕಾರ್ಮಿಕ ಮುಸ್ಲಿಂ ಯುವಕ ಜೋರ್ ಅಲಿ ಮೇಲೆ ದೈವದ ಆವೇಶ ಕಾಣಿಸಿಕೊಂಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಪೆರ್ಮುದೆ ಸೋಮನಾಥೇಶ್ವರ ದೇಗುಲದ ಬಳಿಯ ಪಿಲಿಚಾವುಂಡಿ ದೈವಸ್ಥಾನದ ತಡೆಗೋಡೆ ಕಾಮಗಾರಿಯನ್ನು ಜೋರ್ ಅಲಿ ಮತ್ತು ಉಳಿದ ಒರಿಸ್ಸಾ ಮೂಲದ ಕಾರ್ಮಿಕರ ತಂಡ ಮಾಡ್ತಿತ್ತು. ಈ ವೇಳೆ ಇದ್ದಕ್ಕಿದ್ದಂತೆ ಜೋರ್ ಅಲಿಗೆ ಆವೇಶ ಬಂದಿದ್ದು ಏಕಾಏಕಿ ದೈವ ದರ್ಶನದ ಮಾದರಿಯಲ್ಲಿ ಆವಾಹನೆ ಕಂಡುಬಂದಿದೆ. ತಕ್ಷಣ ಅಲ್ಲಿದ್ದ ಸ್ಥಳೀಯರು ಮತ್ತು ದೈವಸ್ಥಾನದ ಆಡಳಿತ ಮಂಡಳಿಯವರು ಸಮಾಧಾನಿಸೋಕೆ ಮುಂದಾದರೂ ನಿಯಂತ್ರಣಕ್ಕೆ ಬರಲೇ ಇಲ್ಲ. ಕೊನೆಗೆ 10 ಜನ ಹಿಡಿದು ನಿಯಂತ್ರಿಸಲು ಮುಂದಾದರೂ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಅದಾಗಿಯೇ ತಣ್ಣಗಾಗಿದ್ದು ಕೆಲ ಹೊತ್ತಿನಲ್ಲಿ ಮತ್ತೆ ಆ ಯುವಕನ ಮೇಲೆ ನಿರಂತರ ಆವೇಶ ಬಂದಿದೆ. ಕೊನೆಗೆ ದೇವಸ್ಥಾನದ ಅರ್ಚಕರು ತೀರ್ಥ ಚುಮುಕಿಸಿ ಪ್ರಸಾದ ಹಂಚಿದ ಮೇಲೂ ಕೊಂಚ ನಿಯಂತ್ರಣಕ್ಕೆ ಬಂದರೂ ಮತ್ತೆ ಯುವಕನಿಗೆ ಆವೇಶ ಬರುತ್ತಲೇ ಇತ್ತು. ಕೊನೆಗೆ ಆ ಊರಿನಿಂದಲೇ ಆತನನ್ನು ಕರೆದುಕೊಂಡು ಹೋದ ಬಳಿಕ ಆವೇಶ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಮುಸ್ಲಿಂ ಯುವಕನ ಮೇಲೆ ದೈವದ ಆವೇಶ ಬಂದಿರೋದು ಇಡೀ ಗ್ರಾಮವೇ ಆತಂಕಕ್ಕೆ ಈಡಾಗಿದೆ. ಕೆಲವೊಂದು ರೀತಿಯ ಕಾರ್ಯಭಾಗುಲಾಯಿರೊಂದು ಎಲ್ಲಿ ಬೇಲೆ ಅಕ್ಕತ್ತೆ ವೇದನೆ ಸಂಸಾರ ಎಲ್ಲಿ ಸಂಸಾರ ಕಾಲುಡು ನಿಖಲ ಹಿರಿಯಾರು ಮಲ್ತೊಂದು ಬೈದು ರಕ್ತವೇ ಎಂಚ ಮಲ್ದರೆ ದಾಳಿ ಮಲ್ದರೆ ಬಂದು ಕೊಟ್ಟಿತ್ತ ಲೆಕ್ಕಾಚಾರ ಬೊತ್ತಿ ನಮಕ್ ನನದುಮ್ಮಗೂ ಆ ಕಟ್ಟೊಂಜಿ ನಿಖಲ ಕೈಕು ಒರಿದು ಬಾರ ಬಲ್ಲಿ ಇಂಕುಳ್ಳ ಆ ಮಲ್ಪುಚ್ಚಿತ್ನ ಲೆಕ್ಕಾಚಾರ ಮಲ್ತು ಬರಡು ಬಲ್ಕೊಚ್ಚಿತ್ತಾರಿಗೆ ನಿಧಾನ ಮಲ್ಪಲಿಕ್ಕೆ ಮಲ್ಪುದುಂಟು ಬಂದ್ಕೊಚ್ಚಿತ್ನ ಅರಿಕೆಯಾನು ಗುಡ್ಲೆಯನ್ನ ಸರಕಾರಲ ತಿರಸ್ಕಾರ ಮಲ್ಪಂದು ನಾನೇ ಮಾಡ್ಯಾರ ನಮ್ಮಕ್ಕೆ ಮನವಿ ಕೊಡ್ತು ದೈವ ಚೇಂಜ್ ಅಂತ ನಾವು ಆಡಿದ್ದು ನಮ್ಮ ಸರ್ಕಾರದ ಈಗ ನಮ್ಮ ಕಮಿಟಿದ ನಮ್ಮ ಕಮಿಟಿ ಅಲ್ಲ ನಾನೊಂದು ಪಡ್ತಾನ ನಡೆ ಅಂತೆತ್ತನ ಒಂಜಿ ನಡಪ ಅಂದಿತ್ತಿತ್ನ ಆಡಿಯೋಲ ಇತ್ತನ್ನಲ್ಲ ನಡಪದಯ್ಯಾನ ಜಾಗ ಪರಸ್ಪರಿ ಆದ ಬೋಂಡಲ ಎನ್ನ ಒಂಜಿ ನಡೆ ಬೊರಿದು ಪೋಕುನು ದಾಯಿಗೆ ಎಂಚಿನ ಬನ್ಪುನವು ಎನ್ನ ಪಾಲಗ ಉಪ್ಪಡ ಮುಕೋಡಿದು ಮಾ ಅವೇನಾನಲ ಒಂಜಿ ತುಂಡುನು ಒರ್ತುದಯಾನ ನಿಖಲ ಪಾಲಗೆ ಅತ್ತ ಅವೇನಾನಲ ಒರ್ತುದ ದಾಯಿಗೆ ಒರ್ತುದ ಬಂದ್ಕೊಟ್ಟಿದ್ದ ತೀರ್ಮಾನ ಐಟೊಂಜಿ ಬೇಳೆ ಆಯ್ರ ಉಂಡು ಎಂಕೆ ಊರುನೊಂಜಿ ಒಗ್ಗಟ್ಟು ಮಲ್ಪಾಯರ ಉಂಡು ಓಡ ಪೊಚ್ಚಿತ್ನ ತೀರ್ಮಾನವು ನಡತರ ಉಂಡು ಆ ಪುಂಚೊಡ್ದು ಮಾಯಯಾನ ಪುಂಚೊಡು ಇತ್ತೆಗ್ಲ ಸುಂತೊಂದುಲ್ಲ ಇತ್ತಲನೆ ಗೊತ್ತೊಂದುಲ್ಲ ಈ ಸುಯಿಪಟಿಕೆಗೆ ಸಿಕ್ಕೊಂಡು ಏರಿತ್ತ ಅವಾಗಣ್ಣ ಆಕ್ಲೆಗ್ಲ ಹಾವೇನೆ ಅನ್ ಸುಂಪುಜಿ ನನ್ನ ಏರೆಲ್ಲ ಒಂಜಿ ಬಯಸುಬಾಡುಜಿ ಇಲ್ಲೆಗ ನನಗ ಪೆಟ್ಟು ಒಂಜಿ ತುಂಡು ರಕ್ತ ಮಲ್ಪುಜಿ
ಅಂಗಾರ ದಿನ ಸಿಂಗಂಧರಾತಿ ಮಾಮಲ್ಲ ವಾಂಚಿತ್ನ ಸೂರ್ಯದೇವಿರು ನೆತ್ತಿದ ಮಿತ್ತು ಭರ್ಪಚ್ಚಿತ್ನ ಪೊತ್ತು ಪುಷ್ಪ ಅರುಳುಚ್ಚಿತ್ನ ಸಮಯ ಯಾನು ದಕ್ಕಿಚ್ಚಿತ್ನ ಬಾಣ ಎನ್ನ ಬತ್ತಲಿಗೆ ದಕ್ಕಿಚ್ಚಿತ್ನ ಬಾಣ ಎಂಥ ಕುಂತದ ಕೋವೆ ಭೂಮಿ ದಚ್ಚಿರ ಪೂರ್ವ ಮುರ್ಗ ದಚ್ಚಿರ ಪೂರ್ವ ಬಂದಿಚ್ಚಿತ್ನ ತೀರ್ಮಾನಕ್ಕೇನೆ ಮಾಡ್ಯಾರ ಅವರ ಭೂಮಿ ದಚ್ಚಿದ ಪಾಡರ ಪುರ್ಪುಜಿ ಮುರ್ಗ ದಚ್ಚಿದ ಪಾಡುವ ಭೂಮಿ ದಚ್ಚಿಗೆ ಪೂರ್ಣ ಎಲ್ಲ ಜನಸಂಕುಲ ಹಲ್ಲೋಲ ಕಲ್ಲೋಲ ಅದಕ್ಕೂ ಅತೇ ಅವಡ നടത്തുമ്പറ ആദ്യം നട്ടുണത്തിയെന്ന ಅಂಗಡ್ಲ ಇಜ್ಜಿಯಾನ ಬನೆ ಎನ್ನನೆ ಅಕ್ಕನಿಯಾನಕ್ಕೇನು ಅಪಗಂಡ ಐತ ಉತ್ಪತ್ತಿದ ಸಾದಿ ಎಂಚ ಉಂಡು ಕಣ್ಪುಚ್ಚಿತ ಲೆಕ್ಕಾಚಾರ ಸರಕಾರದ ಆದೇಶ ಮುಖೇನವಾದ ಪೋತಡು ಐದು ಒಟ್ಟುಡಿಯನ್ನ ಜನಮಂದಿಲು ನಿಖಿಲ ಮಾತ ಐಟೊಂಜಿ ಪುಲೆ ಸಲೆ ಮಾಡ್ತದೆ ಏತು ಉತ್ಪತ್ತಿ ಮಾಡ್ತದೆ ನಿಖಿಲ ಒಂಜಿ ಬಂಜಿದ ಪೋಷಣೆ ಬಂಜಿದ ಗುಜ್ಜಾರ್ಮೇನು ತತ್ವಾರ ಬರಂದಿದಾಗ ನಡಪಾದಯ ನತ್ತೆ ಇತ್ತ ನಿಖಿಲ ಇಡೀ ರಾಜ್ಯ ದಿಕ್ಕ ದೇಶ ಅದು ಬೋಂಡಲ ಒಟ್ಟುಡು ಐಕ್ ಬೋಡ ಪುಚ್ಚಿತ ಉತ್ಪತ್ತಿ ನವ ಸೌಭಾಗ್ಯ ಲಕ್ಷ್ಮಿ ಆದ ಆ ಮಂದು ಉಲ್ಲೆಯನು ಮಹಾಲಕ್ಷ್ಮಿ ಆದ ಉಲ್ಲೆ ಅಪಗಂಡ ಎಲ್ಲ ದಾರಿದ್ರ್ಯ ಪಂಪೊಚ್ಚಿತ್ನ ಲೆಕ್ಕಾಚಾರ ಐಕಲ ಬತದು ಈತ ಪನ್ವಯಾನ ಮುಕೋಡಿದು ಮಾ ದಾರಿದ್ರ್ಯ ಪಂಪು ನಾವು ಐಕಲ ಬತದು ಮೇಲು ಮನಸ್ಥಾನಗಳ ಎಲ್ಲ ಐದಲ ಎಂಟು ಬರ್ಪೊಚ್ಚಿತ್ನ ಆಯೋಜಿ ಹೊರಡ ಬಂತಿಗೆ ಬರಡು ಪಂಪೊಚ್ಚಿತ್ನ ತೀರ್ಮಾನ ದೈವ ಪಿಲ್ಚಂಡಿ ಬಂತೆ ಪಂಪೊಚ್ಚಿತ್ನ ಭಾಷೆ ಪಣ್ಣು ತುಂಪರ ನಿಖಿಲೆ ಭಕ್ತಾರ ಕೋಳಿ ತಪ್ಪನಗೆ ಎಂಟು ಬೋಡ ಪೊಚ್ಚಿತ್ನ ನನೊಂದಿಗಡುತ್ತ ತೀರ್ಮಾನ ಉಂಡತ್ತೆ. ಕೊನೆಗೆ ಗ್ರಾಮದ ಹಿರಿಯರು ದೈವಾರಾಧಕರೆಲ್ಲರೂ ಸೇರಿ ಈ ಘಟನೆಯ ಕಾರಣ ತಿಳಿಯುವ ಉದ್ದೇಶದಿಂದ ಪ್ರಶ್ನಾ ಚಿಂತನೆಗೆ ಮುಂದಾಗಿದ್ದಾರೆ. ಅದರಂತೆ ಆ ಮುಸ್ಲಿಂ ಯುವಕನ ಸಮ್ಮುಖದಲ್ಲೇ ಪ್ರಶ್ನಾ ಚಿಂತನೆ ನಡೆಸುವ ನಿರ್ಧಾರ ಮಾಡಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ಕಂಪನಿಯಾದ MRPLನಿಂದ ಬಂದ ಸಮಸ್ಯೆ ಎಂದು ಕಂಡುಬಂದಿದೆ. ಕಳೆದ 3 ದಶಕಗಳ ಹಿಂದೆ ಪ್ರತಿಷ್ಠಿತ MRPL ಕಂಪನಿಗಾಗಿ ಜಮೀನು ಭೂಸ್ವಾಧೀನಗೊಂಡಿದ್ದು, ಆ ಸಂದರ್ಭ ಅಲ್ಲಿದ್ದ ಪಿಲಿಚಾಮುಂಡಿ ಹಾಗೂ ಕೊಡಮನಿತ್ತಾಯ ದೈವಸ್ಥಾನ ಪೆರ್ಮುದೆ ಸೋಮನಾಥ ಧಾಮಕ್ಕೆ ಸ್ಥಳಾಂತರಗೊಂಡು ಕಾಲಕಾಲಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಪೆರ್ಮುದೆ ಗ್ರಾಮಕ್ಕೆ ಸಂಬಂಧಿಸಿ ದೈವಗಳ 4 ಗಡು ಇದ್ದು, ಪ್ರಸ್ತುತ ಕಾಯರ್ಕಟ್ಟೆ ಗಡು ಸ್ಥಳದಲ್ಲಿ ನಡೆಯುತ್ತಿದ್ದ ನೇಮೋತ್ಸವ ಕಳೆದ 18 ವರ್ಷಗಳಿಂದ ಸ್ಥಗಿತಗೊಂಡಿದೆ. MRPLಗೆ ಹತ್ತಿರವಾದ ಕಾರಣ ಇಲ್ಲಿ ನೇಮ ನಡೆಯಲು ಅಸಾಧ್ಯವಾಗಿತ್ತು. ಇಲ್ಲಿನ ಭೌಗೋಳಿಕ ಸ್ಥಿತಿಗತಿಗಳು ಇದಕ್ಕೆ ಪ್ರಮುಖ ಕಾರಣವಾಗಿತ್ತು. ನಂತರದ ಕಾಲದಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಮತ್ತು ಕಂಪನಿ ವ್ಯಾಪ್ತಿಯಲ್ಲಿ ದೋಷ ಕಂಡುಬರಲು ಪ್ರಾರಂಭವಾಯಿತು. ಪಿಲಿಚಂಡಿ ದೈವಸ್ಥಾನದ ವಾರ್ಷಿಕ ನೇಮೋತ್ಸವ ಸಂದರ್ಭ ಕಾಯರ್ಕಟ್ಟೆ ಗಡು ಸ್ಥಳದಲ್ಲಿ ನಡೆಯುತ್ತಿದ್ದ ಯಥಾ ಪ್ರಕಾರ ಮುಂದುವರಿದರೆ ಮಾತ್ರ ದೋಷಗಳಿಗೆ ಪರಿಹಾರ ಎಂಬ ದೈವದ ನುಡಿಯಾಗಿತ್ತು. ಪೆರ್ಮುದೆ ಸೋಮನಾಥೇಶ್ವರ ದೇಗುಲದಲ್ಲಿ ಪ್ರಶ್ನಾ ಚಿಂತನೆ ಇರಿಸಿದಾಗಲೂ ಗಡುಪಾಡಿನಲ್ಲಿ ನೇಮೋತ್ಸವ ನಿಂತು ಹೋದ ಕಾರಣ ಇಂತಹ ಪ್ರಕರಣಗಳು ನಡೆಯುತ್ತಿದೆ ಎಂಬುದು ಕಂಡುಬಂತು. ಈ ಪ್ರಕರಣದ ಬಗ್ಗೆ ಗ್ರಾಮಸ್ಥರು ಸಮಾಲೋಚನೆ ನಡೆಸಿ ದೈವ ಸಾನ್ನಿಧ್ಯಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸುವ ಮೂಲಕ ದೈವದ ನುಡಿಯ ಬಗ್ಗೆ ಸಂಕಲ್ಪ ಮಾಡಲಾಯಿತು. ಕಂಪನಿಗಾಗಿ ಭೂಸ್ವಾಧೀನಗೊಂಡ ಕಾರಣ ಈ ಅವ್ಯವಸ್ಥೆಗಳು ಎದುರಾಗಿರುವುದರಿಂದ ನೇಮೋತ್ಸವಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಸ್ಥಳವನ್ನು ಜೀರ್ಣೋದ್ಧಾರಗೊಳಿಸುವ ಕಾರ್ಯ ಕಂಪನಿಯ ಮೇಲುಸ್ತುವಾರಿ ವಹಿಸಿ ಮಾಡಬೇಕು. ಅಲ್ಲದೆ ಅಗತ್ಯ ಮೂಲಸೌಕರ್ಯಗಳು ಕಲ್ಪಿಸಬೇಕೆಂಬುದು ಗ್ರಾಮಸ್ಥರ ಬೇಡಿಕೆಯಾಗಿದ್ದು, ಕಂಪನಿಯ ನಿಯಮ ನಿಬಂಧನೆಗಳಿಗೆ ಬದ್ಧರಾಗಿ ನೇಮೋತ್ಸವ ನಡೆಸಲಾಗುವುದು ಎಂಬುದು ಗ್ರಾಮಸ್ಥರ ಅಭಿಪ್ರಾಯ. 2 ತಿಂಗಳ ಹಿಂದೆ ಪೆರ್ಮುದೆ ಸೋಮನಾಥೇಶ್ವರ ದೇವಸ್ಥಾನದ ವಠಾರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಗುತ್ತಿಗೆ ಕೆಲಸವನ್ನು ಮಾಡುವಂತಹ ಗುತ್ತಿಗೆ ಕಾರ್ಮಿಕರಲ್ಲಿ ಕಲ್ಕತ್ತಾದಿಂದ ಹೊರ ರಾಜ್ಯದಿಂದ ಬಂದಂಥ ಮುಸ್ಲಿಂ ಕಾರ್ಮಿಕನೊಬ್ಬನಿಗೆ ಸಡನ್ನಾಗಿ ಏಕಾಏಕಿಯಾಗಿ ಮೈಯಲ್ಲಿ ಆವೇಶ ಬಂದಂಥ ಸಂದರ್ಭದಲ್ಲಿ
ಇದರ ಬಗ್ಗೆ ಜನರೆಲ್ಲ ಒಂದು ಇದು ಯಾಕೆ ಏನು ಎಂಬುದಾಗಿ ಪ್ರಶ್ನಿಸಿರುವಂಥ ಸಂದರ್ಭ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೇಲೆ ಎತ್ತರದ ಜಾಗದಿಂದ ಒಂದಿಬ್ಬರು ಕಾರ್ಮಿಕರು ಕೆಳಗೆ ಬಿದ್ದು ಅವಘಡಗಳಾಯಿತು. ಇದನ್ನು ಮನಗಂಡಂಥ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಸ್ಥಳೀಯ ಗ್ರಾಮದ ಹಿರಿಯರು ಒಟ್ಟು ಸೇರಿ ಇದು ಯಾಕೆ ಏನು ಎಂಬುದಾಗಿ ನಾವು ಪ್ರಶ್ನೆ ಚಿಂತನೆಯ ಮೂಲಕ ತಿಳಿದುಕೊಳ್ಳುವ ಎನ್ನುವಂಥ ಉದ್ದೇಶದಿಂದ ಮುಸ್ಲಿಂ ಯುವಕನ ಮೇಲೆ ಆವೇಶ ಬರುವ ಮೂಲಕ ಇದೀಗ ಮತ್ತೊಮ್ಮೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಆದರೆ ಈ ಬಾರಿ ನೇಮೋತ್ಸವ ನಡೆಯದೇ ಇದ್ದಲ್ಲಿ ಭಾರೀ ಗಂಡಾಂತರಗಳ ಸೂಚನೆ ಸಿಕ್ಕಿದೆ. ಕಂಪನಿಗಾಗಿ ಭೂಸ್ವಾಧೀನಗೊಂಡ ಕಾರಣ ಈ ಅವ್ಯವಸ್ಥೆಗಳು ಎದುರಾಗಿರುವುದರಿಂದ ನೇಮೋತ್ಸವಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಸ್ಥಳವನ್ನು ಜೀರ್ಣೋದ್ಧಾರಗೊಳಿಸುವ ಕಾರ್ಯದಲ್ಲಿ ಕಂಪನಿಯೇ ಮೇಲುಸ್ತುವಾರಿ ವಹಿಸಬೇಕಿದೆ. ಅಲ್ಲದೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕೆಂಬುದು ಗ್ರಾಮಸ್ಥರ ಬೇಡಿಕೆಯಾಗಿದ್ದು, ಮತ್ತೆ ಯಾವ ರೀತಿ ಇಲ್ಲಿ ನೇಮೋತ್ಸವ ನಡೆಯಬೇಕು ಎಂಬ ಬಗ್ಗೆ ಗ್ರಾಮಸ್ಥರು ಹಾಗೂ ಕಂಪನಿ ಯೋಚಿಸಬೇಕಾಗಿದೆ. ಇಲ್ಲದೇ ಇದ್ದರೆ ಮತ್ತಷ್ಟು ಅನಾಹುತಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ.